ನೋಡಿ, ಯೇಸು ಈ ಒಂದು ಅದ್ಭುತದ ಮೂಲಕ ಒಂದು ಸರ್ವಶ್ರೇಷ್ಠ ಸತ್ಯವನ್ನು ಅಲ್ಲಿ ಅವರಿಗೆ ತಿಳಿಸ್ತಾರೆ. ನಿಮ್ಮ ಶಕ್ತಿ ಮೇಲೆ ನೀವು ಡಿಪೆಂಡ್ ಆಗಬೇಡಿ, ದೇವರ ಶಕ್ತಿ ಮೇಲೆ ನೀವು ಡಿಪೆಂಡ್ ಆಗಿ. ನಿಮ್ಮ ಶಕ್ತಿ ಮೇಲೆ ನೀವು ನಿಂತ್ಕೊಳ್ಬೇಡಿ, ದೇವರ ಶಕ್ತಿ ಮೇಲೆ ನೀವು ನಿಂತುಕೊಳ್ಳಿ. ದೇವರ ಕರುಣೆ, ದೇವರ ಪ್ರೀತಿ, ದೇವರ ದಯೆ, ದೇವರ ಆಶೀರ್ವಾದ, ದೇವರ ವಿಶೇಷ ಕೃಪೆ ಅವರ ಮೇಲೆ ಇಳಿದು ಬರಲಿ. ಅದಕ್ಕಾಗಿ ಇವತ್ತು ನೀವು ನಿರ್ಧಾರ ಮಾಡಿ, ಯಾರ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ. ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಬಯಸುತ್ತೇನೆ. ಇಂದು ನಾನು ನಿಮ್ಮೊಡನೆ ಹಂಚಿಕೊಳ್ಳುವ ಸುವಾರ್ತೆ ಯೋಹಾನನ ಶುಭ ಸಂದೇಶ, ಅಧ್ಯಾಯ 6, ವಾಕ್ಯಗಳು 1-14. 5,000 ಮಂದಿಗೆ ಅದ್ಭುತವಾಗಿ ಯೇಸು ಆಹಾರ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಗಲಿಲೆಯ ಸರೋವರವನ್ನು ದಾಟಿ ಆಚೆಯ ದಡಕ್ಕೆ ಹೋದರು. ಅದಕ್ಕೆ ತಿಬೇರಿಯ ಸರೋವರವೆಂದು ಹೆಸರು. ಜನರ ದೊಡ್ಡ ಗುಂಪೊಂದು ಅವರ ಹಿಂದೆ ಹೋಯಿತು, ಏಕೆಂದರೆ ಯೇಸು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ರೋಗ ಪೀಡಿತರನ್ನು ಗುಣಪಡಿಸುತ್ತಾ ಇದ್ದುದನ್ನು ಆ ಜನರು ನೋಡಿದ್ದರು. ಯೇಸು ಬೆಟ್ಟವನ್ನು ಹತ್ತಿ ತಮ್ಮ ಶಿಷ್ಯರ ಸಂಗಡ ಕುಳಿತುಕೊಂಡರು. ಯಹೂದ್ಯರ ಪಾಸ್ಕ ಹಬ್ಬವು ಹತ್ತಿರವಾಗಿತ್ತು. ಯೇಸು ಕಣ್ಣು ಹಾಯಿಸಿ ನೋಡಿದಾಗ ಆ ದೊಡ್ಡ ಗುಂಪು ತಮ್ಮ ಕಡೆಗೆ ಬರುವುದನ್ನು ಕಂಡರು. ಈ ಜನರ ಊಟಕ್ಕೆ ರೊಟ್ಟಿಯನ್ನು ನಾವು ಎಲ್ಲಿಂದ ಕೊಂಡುಕೊಳ್ಳುವುದು ಎಂದು ಯೇಸು ಫಿಲಿಪ್ಪನನ್ನು ಕೇಳಿದರು. ಫಿಲಿಪ್ಪನನ್ನು ಪರೀಕ್ಷಿಸುವ ಸಲುವಾಗಿ ಅವರು ಹಾಗೆ ಹೇಳಿದರು, ಏಕೆಂದರೆ ತಾವು ಮಾಡಲಿರುವುದು ಅವರಿಗೆ ತಿಳಿದಿತ್ತು. ಅದಕ್ಕೆ ಫಿಲಿಪ್ಪನು 200 ದಿನಾರಿ ನಾಣ್ಯಗಳನ್ನು ಕೊಟ್ಟು ರೊಟ್ಟಿಯನ್ನು ತಂದರೂ ಆಳಿಗೊಂದು ತುಂಡು ಬಾರದು ಎಂದನು. ಆಗ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಸಿಮೋನ್ ಪೇತ್ರನ ಸಹೋದರನಾದ ಅಂದ್ರೆಯನು, ಇಲ್ಲಿ ಒಬ್ಬ ಹುಡುಗನ ಬಳಿ ಜವೆಗೋದಿಯ 5 ರೊಟ್ಟಿಗಳು 2 ಮೀನುಗಳು ಇವೆ, ಆದರೆ ಈ ಜನಸಮೂಹಕ್ಕೆ ಇವೆಲ್ಲಿ ಸಾಕಾಗುತ್ತದೆ ಎಂದನು. ಯೇಸು ಜನರನ್ನು ಊಟಕ್ಕೆ ಕೂರಿಸಿರಿ ಎಂದರು. ಅಲ್ಲಿ ಹುಲುಸಾಗಿದ್ದ ಹುಲ್ಲಿನ ಮೇಲೆ ಜನರು ಕುಳಿತುಕೊಂಡರು. ಗಂಡಸರ ಸಂಖ್ಯೆಯೇ 5,000ದಷ್ಟಿತ್ತು. ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಕುಳಿತಿದ್ದ ಜನರಿಗೆ ಅವುಗಳನ್ನು ಹಂಚಿದರು. ಹಾಗೆಯೇ ಮೀನುಗಳನ್ನು ಹಂಚಿಕೊಟ್ಟರು. ಎಲ್ಲರೂ ತಮಗೆ ಬೇಕಾದಷ್ಟು ತಿಂದರು. ಅವರೆಲ್ಲರೂ ತಿಂದು ತೃಪ್ತರಾದ ಮೇಲೆ ಯೇಸು, ತಿಂದುಳಿದ ತುಂಡುಗಳನ್ನೆಲ್ಲ ಒಟ್ಟುಗೂಡಿಸಿರಿ, ಒಂದು ತುಂಡು ಹಾಳಾಗಬಾರದು ಎಂದು ತಮ್ಮ ಶಿಷ್ಯರಿಗೆ ಹೇಳಿದರು. ತಿಂದುಳಿದ ಆ 5 ರೊಟ್ಟಿಗಳ ತುಂಡುಗಳನ್ನು ಒಟ್ಟುಗೂಡಿಸಲು ಅವು 12 ಬುಟ್ಟಿಗಳ ತುಂಬ ಆದುವು. ಯೇಸು ಮಾಡಿದ ಈ ಸೂಚಕ ಕಾರ್ಯಗಳನ್ನು ಕಂಡ ಜನರು, ಲೋಕಕ್ಕೆ ಬರಬೇಕಾಗಿದ್ದ ಪ್ರವಾದಿಯು ನಿಜವಾಗಿಯೂ ಇವರೇ ಎಂದು ಹೇಳತೊಡಗಿದ್ದರು. ಅವರೆಲ್ಲರೂ ಬಂದು ತಮ್ಮನ್ನು ಹಿಡಿದು ಅರಸನನ್ನಾಗಿ ಮಾಡುವ ಯೋಚನೆಯಲ್ಲಿದ್ದಾರೆ ಎಂಬುದನ್ನು ಅರಿತ ಯೇಸು ತಾವೊಬ್ಬರೇ ಬೆಟ್ಟದ ಕಡೆಗೆ ಹೊರಟು ಬಿಟ್ಟರು. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು 5,000 ಜನರಿಗೆ ಉಣಬಡಿಸಿದ ಒಂದು ಶ್ರೇಷ್ಠ ಘಟನೆ. 4 ಶುಭ ಸಂದೇಶಗಳು ಈ ಘಟನೆಯ ಕುರಿತು ಹೇಳ್ತಾ ಇವೆ. ಮತ್ತಾಯ 14ನೇ ಅಧ್ಯಾಯ ವಾಕ್ಯ 13-21, ಮಾರ್ಕ 6ನೇ ಅಧ್ಯಾಯ ವಾಕ್ಯ 30-44, ಹಾಗೂ ಲೂಕ 9ನೇ ಅಧ್ಯಾಯ 10-17, ಹಾಗೂ ಇವತ್ತು ಓದಿದ ಯೋಹಾನ. ಈ 4 ಶುಭ ಸಂದೇಶಗಳು ಯೇಸು ಮಾಡಿದ ಭೋಜನದ ಒಂದು ಅದ್ಭುತವನ್ನು ಹೇಳ್ತಾರೆ. ಈ ಅದ್ಭುತದ ಹಿನ್ನೆಲೆ ಏನು? ಯೇಸು ತಮ್ಮನ್ನೇ ರೊಟ್ಟಿಯಾಗಿ ಈ ಲೋಕಕ್ಕೆ ಕೊಡಲಿದ್ದರು. ಯೇಸು ಈ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ ಓದುವಾಗ ನಿಮಗೆ ಅನುಭವವಾಗುತ್ತೆ, ಈ ಲೌಕಿಕ ರೊಟ್ಟಿ ಮಾತ್ರವಲ್ಲ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ.
ಅಂದರೆ ದೇವರೇ ನಮಗೆ ಕಳುಹಿಸಿದ ಆಧ್ಯಾತ್ಮಿಕ ಭೋಜನವಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದರು. ಅದನ್ನು ಗ್ರಹಿಸಲು ಆ ಜನರ ಮಧ್ಯೆ ಯೇಸು ಈ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ಏನು ಈ ಅದ್ಭುತ ಕಾರ್ಯ? ಯೇಸುವಿನ ಸುವಾರ್ತೆ ದಿನ ಬರುತ್ತಾ ಯೇಸುವಿನ ಸುವಾರ್ತೆಯನ್ನು ಆಲಿಸಲು ಸಾವಿರಾರು ಜನರು ಬರ್ತಿದ್ರು. ಜನರು ಬೆಳಗಿಂದ ಸಾಯಂಕಾಲ ತನಕ ಸುವಾರ್ತೆ ಆಲಿಸುತ್ತಿದ್ರು. ಅನೇಕ ಮಂದಿ ಹಸಿವಿನಿಂದ ಬರುತ್ತಿದ್ರು. ಅಂಥವರಿಗೆ ಮಧ್ಯಾಹ್ನ ಊಟ ಇರುತ್ತಿರಲಿಲ್ಲ. ಯೇಸುವಿನ ನೋಡಿ ಹೃದಯ, ಕನಿಕರ ತುಂಬಿದ ಹೃದಯ, ಪ್ರೀತಿ ತುಂಬಿದ ಹೃದಯ, ಅನುಕಂಪ ತುಂಬಿದ ಹೃದಯ. ಆ ಹೃದಯದ ಒಡೆಯ ದೇವರಾಗಿದ್ದಾರೆ. ನಮ್ಮ ಹೃದಯವನ್ನು ದೇವರು ನೋಡ್ತಾರೆ. ಕೇವಲ ಸುವಾರ್ತೆ ಮಾತ್ರವಲ್ಲ, ಅದಕ್ಕಾಗಿ ಪವಿತ್ರ ಸಭೆ ಏನು ಮಾಡ್ತಾ ಇದೆ? ಸುವಾರ್ತೆಯನ್ನು ಕೊಡ್ತಾ ಇದೆ, ಹಾಗೂ ಇತರ ಸೇವೆಗಳನ್ನು ಮಾಡ್ತಾ ಇದೆ. ಇರಬಹುದು ಸಾಮಾಜಿಕ ಸೇವೆ, ಆಸ್ಪತ್ರೆಯ ಸೇವೆ, ಶಿಕ್ಷಣದ ಸೇವೆ. ಇದಕ್ಕೆ ಪ್ರೇರಣೆ ಸುವಾರ್ತೆ. ಅಂದರೆ ಯೇಸು ಹೇಳಿದರು, ನಿನ್ನನ್ನು ನೀನು ಪ್ರೀತಿಸಿದಂತೆ ಇತರರನ್ನು ಪ್ರೀತಿಸು, ನೆರೆಯವನನ್ನು ಪ್ರೀತಿಸು, ಹಸಿವಿನಿಂದ ನರಳುತ್ತಿರುವವರಿಗೆ ಉಣಬಡಿಸು, ಕಷ್ಟದಲ್ಲಿರುವವರಿಗೆ ನೀನು ಸಾಂತ್ವನ ಕೊಡು, ರೋಗಿಗಳಿಗೆ ಆರೈಕೆ ಮಾಡು, ಬಂದಿಯಲ್ಲಿರುವವರಿಗೆ ಭೇಟಿ ಮಾಡು. ಅಂದರೆ ನೀನು ಮನುಷ್ಯ ಪ್ರೀತಿಸು. ಆ ಪ್ರೀತಿಯ ಸಂಪೂರ್ಣತೆ ದೇವರು ನಮಗೆ ತೋರಿಸಿದ್ದು ಯೇಸುವಿನಲ್ಲಿ. ಇವತ್ತು ಅದೇ ಯೇಸುವಿನ ಪ್ರೀತಿ, ಕರುಣೆ, ಅನುಕಂಪ ಅಲ್ಲಿರುವ 5,000 ಜನರ ಮೇಲೆ ಇಳಿದು ಬರ್ತಾ ಇದೆ. ಯೇಸುವಿನ ಪ್ರವಚನ ಮುಗಿಯಿತು. ಏಕೆಂದರೆ ಯೇಸು ಮಾತನಾಡಿದ ಹಾಗೆ ಬೇರೆ ಯಾರು ಮಾತಾಡ್ತಿರಲಿಲ್ಲ. ಯೇಸುವಿನ ಮಾತು ಸಾಂತ್ವನ ಕೊಡ್ತಿತ್ತು, ಸಮಾಧಾನ ಕೊಡ್ತಿತ್ತು, ಶಾಂತಿ ತರ್ತಿತ್ತು. ಅವರ ಮನಸ್ಸಿನಲ್ಲಿರುವ ಎಲ್ಲ ದುಃಖ ದುಗುಡಗಳು ದೂರ ಹೋಗ್ತಿದ್ವು. ಅಂದರೆ ಯೇಸುವಿನ ಮಾತಿನಲ್ಲಿ ಸೌಖ್ಯವಿದೆ. ಯೇಸುವನ್ನು ಆಲಿಸಲು ಕುರುಡರು, ಕುಂಟರು, ಕುಷ್ಠರೋಗಿಗಳು, ಪಾರ್ಶ್ವಪೀಡಿತರು, ಎಲ್ಲ ವರ್ಗದ ಜನರು ಬರುತ್ತಿದ್ದರು. ಆದರೆ ಅಂದಿನ ದಿನ ಸುವಾರ್ತೆಯಲ್ಲಿ ಸುಮಾರು 5,000 ಜನ ಅಲ್ಲಿದ್ದಾರೆ. ಯೇಸು ಫಿಲಿಪ್ಪನ ಹತ್ರ ಕೇಳ್ತಾರೆ, ಫಿಲಿಪ್ಪ, ಇವರಿಗೆ ಹೀಗೆ ಕಳಿಸುವುದು ಬೇಡ, ಇವರಿಗೆ ಊಟಕ್ಕೆ ರೊಟ್ಟಿಯನ್ನು ನಾವು ಎಲ್ಲಿಂದ ಕೊಂಡುಕೊಳ್ಳುವುದು? ಫಿಲಿಪ್ಪನನ್ನು ಪರೀಕ್ಷಿಸುವ ಸಲುವಾಗಿ ಯೇಸು ಹಾಗೆ ಮಾಡಿದರು ಅಂತೇಳಿ ಹೇಳ್ತಾ ಇದೆ ಬೈಬಲ್. ಅಂದರೆ ತಾವು ಏನು ಮಾಡಲಿರುವರು ಎಂಬುದು ಯೇಸುವಿಗೆ ತಿಳಿದಿತ್ತು. ನೋಡಿ, ಅನೇಕ ಬಾರಿ ನಾವು ಲೌಕಿಕವಾಗಿ ಯೋಚಿಸ್ತೀವಿ. ದೇವರು ನಮ್ಮೊಂದಿಗಿದ್ದಾರೆ, ಇಮ್ಯಾನ್ಯುವೆಲ್, ದೇವರು ನಮ್ಮನ್ನು ಕಾಪಾಡ್ತಾರೆ. ದೇವರ ಶಕ್ತಿ ಅಗಾಧವಾದುದು, ಅಗಮ್ಯವಾದುದು. ನಾವು ನಂಬಬೇಕು, ನಾವು ವಿಶ್ವಾಸಿಸಬೇಕು. ಫಿಲಿಪ್ಪನನ್ನು ಪರೀಕ್ಷಿಸುವ ಸಲುವಾಗಿ ನಮಗೂ ಕೂಡ ಕೆಲವು ಸರಿ ಪರೀಕ್ಷೆಗಳು ಬರ್ತವೆ. ಆ ಪರೀಕ್ಷೆಗಳು ನಿರೀಕ್ಷೆಯಲ್ಲಿ ಸಂಪೂರ್ಣಗೊಳ್ಳಬೇಕು. ನಾವು ಸೋತು ಹೋಗಬಾರ್ದು ಆ ಪರೀಕ್ಷೆಗಳಲ್ಲಿ. ಉದಾಹರಣೆಗೆ ನೀವು ನೋಡ್ತೀರಿ, ಫಿಲಿಪ್ಪ ಯೋಚನೆ ಮಾಡಿದ, ಇಷ್ಟು ಮಂದಿಗೆ ರೊಟ್ಟಿ ತರಬೇಕಾದ್ರೆ 200 ದಿನಾರಿ ನಾಣ್ಯಗಳನ್ನು ಇದ್ರೂ ಸಾಲದು, ಒಂದು ತುಂಡು ಬಾರದು. 200 ದಿನಾರಿ ಅಂದರೆ ಒಂದು ದೊಡ್ಡ ಮೊತ್ತ, ಅಷ್ಟು ಮೊತ್ತ ಇಲ್ಲ. ಆದರೂ ಅದರಿಂದ ರೊಟ್ಟಿ ತಂದ್ರೂ ಕೂಡ ಒಂದು ಚಿಕ್ಕ ತುಂಡು ಕೂಡ ಒಬ್ಬೊಬ್ಬರಿಗೆ ಬಾರದು. ಅಂದರೆ ನಮ್ಮಿಂದ ಅಸಾಧ್ಯ. ಯಾವಾಗ ನಮ್ಮಿಂದ ಅಸಾಧ್ಯ, ದೇವರಿಂದ ಸಾಧ್ಯ, ಯೇಸುವಿನಿಂದ ಸಾಧ್ಯ. ಅದೇ ಈ ಪ್ರವಚನದ ಉದ್ದೇಶ. ದೇವರಿಂದ ಎಲ್ಲ ಸಾಧ್ಯವಿದೆ. ಆತ್ಮೀಯರೇ, ಇಲ್ಲಿ ನಾವು ನೋಡ್ತೀವಿ, ಫಿಲಿಪ್ಪ ಹೇಳ್ತಾ ಇದ್ದಾನೆ 200 ದಿನಾರಿ ನಾಣ್ಯ ಕೊಟ್ಟರೂ ಸಾಲದು. ಆದರೆ ಸಿಮೋನ್ ಪೇತ್ರ ಅಷ್ಟರ ಒಳಗಡೆ ಒಂದು ರಿಸರ್ಚ್ ಮಾಡಿಬಿಟ್ಟ, ಅನ್ವೇಷಣೆ ಮಾಡಿಬಿಟ್ಟ. ಏನು ಅನ್ವೇಷಣೆ? ಅವನು ಕಂಡಿಡ್ದ, ಅಲ್ಲಿ ಒಬ್ಬ ಹುಡುಗನ ಬಳಿ ಜವೆಗೋಧಿ 5 ರೊಟ್ಟಿಗಳು 2 ಮೀನುಗಳು ಇವೆ. ಆದರೆ ಈ ಜನ ಸಮೂಹಕ್ಕೆ ಇವೆಲ್ಲಿ ಸಾಕಾಗುತ್ತದೆ? ಹುಡುಗನ ಬಳಿ 5 ರೊಟ್ಟಿ 2 ಮೀನು ಇದೆ. ಈ ಜನರಿಗೆ 5 ರೊಟ್ಟಿ 2 ಮೀನು ಎಲ್ಲಿ ಸಾಕಾಗುತ್ತದೆ? ನೋಡಿ, ಆ ಹುಡುಗನಲ್ಲಿ ಕೊಡುವ ಮನಸ್ಸಿತ್ತು. ಇವತ್ತು ನಮಗೆ ತುಂಬ ಮಂದಿಗೆ ಕೊಡುವ ಮನಸ್ಸಿಲ್ಲ, ಕೇಳುವ ಮನಸ್ಸು ಜಾಸ್ತಿ. ತಾತ ಆಗುವ ತನಕ ತಾತ. ನಾವು ಕೇವಲ ಕೇಳಲಿಕ್ಕೆ ಇರುವವರಲ್ಲ, ದೇವರಿಗೆ ಸ್ತೋತ್ರ ಸಲ್ಲಿಸಲು ಇರುವವರು, ಮಹಿಮೆ ಸಲ್ಲಿಸಲು ಇರುವವರು. ನೋಡಿ, ಯೇಸು ಈ ಒಂದು ಅದ್ಭುತದ ಮೂಲಕ ಒಂದು ಸರ್ವಶ್ರೇಷ್ಠ ಸತ್ಯವನ್ನು ಅಲ್ಲಿ ಅವರಿಗೆ ತಿಳಿಸ್ತಾರೆ. ನಿಮ್ಮ ಶಕ್ತಿ ಮೇಲೆ ನೀವು ಡಿಪೆಂಡ್ ಆಗಬೇಡಿ, ದೇವರ ಶಕ್ತಿ ಮೇಲೆ ನೀವು ಡಿಪೆಂಡ್ ಆಗಿ. ನಿಮ್ಮ ಶಕ್ತಿ ಮೇಲೆ ನೀವು ನಿಂತುಕೊಳ್ಬೇಡಿ, ದೇವರ ಶಕ್ತಿ ಮೇಲೆ ನೀವು ನಿಂತುಕೊಳ್ಳಿ.
ದೇವರ ಕರುಣೆ, ದೇವರ ಪ್ರೀತಿ, ದೇವರ ದಯೆ, ದೇವರ ಆಶೀರ್ವಾದ, ದೇವರ ವಿಶೇಷ ಕೃಪೆ ಅವರ ಮೇಲೆ ಇಳಿದು ಬರಲಿ. ಅದಕ್ಕಾಗಿ ಇವತ್ತು ನೀವು ನಿರ್ಧಾರ ಮಾಡಿ, ಯಾರ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ. ಯೇಸು ಸ್ವಾಮಿಯ 5 ರೊಟ್ಟಿ ಮತ್ತು 2 ಮೀನು ತಗೊಳ್ತಾರೆ. ಇವತ್ತು ನಾವು ಕೊಡುವುದು ದೊಡ್ಡದಿರಲಿ ಚಿಕ್ಕದಿರಲಿ, ಬೈಬಲಲ್ಲಿ ಒಂದು ಮಾತು ಹೇಳ್ತಾ ಇದೆ, ಮಾಲಾಕಿ 8:10 ಓದಿದರೆ ನಾವು ಕೊಡದೆ ಶಾಪಗ್ರಸ್ತರಾಗ್ತೀವಿ ಅಂತೆ. ಕೊಡುವುದು ಅಂದರೆ ಅದು ಒಂದು ಹೃದಯದ ಭಾವ. ಅದು ಎಷ್ಟೇ ದೊಡ್ಡದಿರಲಿ ಚಿಕ್ಕದಿರಲಿ ಅದು ಮುಖ್ಯವಲ್ಲ. ಕೊಡುವುದು. ಬಡ ವಿಧವೆ 2 ನಾಣ್ಯಗಳನ್ನು ಕೊಟ್ಟಳು, ಅಲ್ಲಿ ಉಳಿದವರೆಲ್ಲ ಆಗ್ತಿದ್ರು, ಆದರೆ ಆಕೆ ತನ್ನ ಜೀವನಾಂಶವನ್ನೇ ಕೊಟ್ಟರು. ಆಕೆಯ ಜೀವನಾಂಶವೇ ದಶಮಾಂಶವಾಯಿತು ಅಲ್ಲಿ. ಇವತ್ತು ನಾವು ಯೋಚನೆ ಮಾಡಿ, ನಾವು ದೇವರಿಗೆ ಕೊಡದೆ ಬಚ್ಚಿಟ್ಕೊಳ್ಬಾರ್ದು. ಕೊಡುವುದು ಅಂದ್ರೇನು? ದುಡ್ಡು ಮಾತ್ರ ಅಲ್ಲ, ನಮ್ಮ ವೇಳೆ, ಟೈಮ್. ಕೊಡುವುದು ಅಂದ್ರೇನು? ಪರಸ್ಪರ ಪ್ರೀತಿ. ಕೊಡುವುದು ಅಂದ್ರೇನು? ಕ್ಷಮೆ. ಕೊಡುವುದು ಅಂದ್ರೇನು? ಪ್ರಾರ್ಥನೆ. ಕೊಡುವುದು ಅಂದ್ರೇನು? ನಮ್ಮ ನೆರೆಕರೆಯವರ ಮಧ್ಯೆ ಒಳ್ಳೆಯ ಸಂಬಂಧಗಳು. ಕೊಡುವುದು, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು ಕೊಡುವುದು. ಅದಕ್ಕಾಗಿ ಇವತ್ತು ಕೊಟ್ಟಾಗ ನಮಗೆ ಆಶೀರ್ವಾದ ಸಿಗುತ್ತೆ. ಇರ್ಬೋದು, ಬಡಬಗ್ರು ಬರ್ತಾರೆ ಕೆಲವು ಸರಿ, ನಾವೇನಾದರೂ ಕೊಡ್ತೀವಿ, ಅದು ಗೊಣಗುಟ್ಟಿ ಕೊಡಬೇಡಿ. ಗೊಣಗುಟ್ಟೋದಿದ್ರೆ ಕೊಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ತುಂಬ ಮಂದಿ ಲೋಕದಲ್ಲಿ ಹಸಿವಿನಿಂದ ನರಳುತ್ತಿರುವವರಿದ್ದಾರೆ. ಇಲ್ಲಿ ಯೇಸು ಏನು ಮಾಡ್ತಾರೆ, ಈ 5 ರೊಟ್ಟಿ ಮತ್ತು 2 ಮೀನು, ಆ ಬಾಲಕನ ಮನಸ್ಸು ನೋಡಿ, ಅಂಥ ಮನಸ್ಸು ನಮ್ಮಲ್ಲಿ ಇರಬೇಕು. ಮನುಷ್ಯನಿಗೆ ಮನಸ್ಸು ಮುಖ್ಯ. ಈ ಮನಸ್ಸು ಹಾಳಾದರೆ ಮನುಷ್ಯ ಹಾಳಾಗ್ತಾನೆ. ಅದಕ್ಕಾಗಿ ನೀವು ಯೋಚನೆ ಮಾಡಿ, ದೇವರ ಕರುಣೆ, ದೇವರ ಪ್ರೀತಿ, ದೇವರ ದಯೆ, ದೇವರ ಆಶೀರ್ವಾದ ನಮಗೆ ಬೇಕು. ನಾವು ಕೊಡುವವರಾಗಬೇಕು. ದೇವರು ತಮ್ಮನ್ನೇ ಕೊಟ್ಟರು, ನಾವು ಕೂಡ ಕೊಡಬೇಕು. ಕೊಟ್ಟಾಗ ಆಶೀರ್ವಾದ ಅನ್ನತ್ತೆ ಬೈಬಲ್. ಅದಕ್ಕಾಗಿ ಇಲ್ಲಿ ಕೊಡುವುದು ಅಂದರೆ ಏನು? ಈ ಬಾಲಕನ ಆ ಮನೋಭಾವ. ನಿಮ್ಮಲ್ಲಿ ಕ್ರಿಸ್ತ ಯೇಸುವಿನ ಮನೋಭಾವವಿರಲಿ. ತಮಗಾಗಿ ಏನು ಹಿಡಿದಿಟ್ಟುಕೊಳ್ಳದೆ ಎಲ್ಲವನ್ನು ಕೊಟ್ಟರು ಯೇಸು. ನಾವು ಕೂಡ ನಮ್ಮ ಜೀವನದಲ್ಲಿ ನೀವು ನೋಡಿ, ಕುಟುಂಬದಲ್ಲಿ ತಾಯಿಯಾದವಳು, ಅದು ಪತ್ನಿಯಾದವಳು, ಪತಿಯಾದವನು, ತಂದೆಯಾದವನು ಮಕ್ಕಳಿಗೆ ಸಂಪೂರ್ಣವಾಗಿ ಕೊಡ್ತಾರೆ. ಹಾಗೆಯೇ ಮಕ್ಕಳು ಕೂಡ ತಂದೆ ತಾಯಿಗೆ ವಾಪಸ್ ಕೊಡುವಂಥದ್ದು. ಹಾಗೆಯೇ ಸಮಾಜದಲ್ಲೂ ಕೂಡ ನಾವು ಪರಸ್ಪರ ಪ್ರೀತಿಸುವಂಥದ್ದು. ಅಲ್ಲಿ ಈ 5 ರೊಟ್ಟಿ ಮತ್ತು 2 ಮೀನುಗಳನ್ನು ಯೇಸು ತಗೊಂಡು ಜನರಿಗೆ ಹುಲ್ಲಿನ ಮೇಲೆ ಕುಳಿತುಕೊಳ್ಳಲು ಹೇಳ್ತಾರೆ. ಜನರನ್ನು ಊಟಕ್ಕೆ ಕೂರಿಸಿರಿ. ಊಟ ಇಲ್ಲ, 5 ರೊಟ್ಟಿ ಹಾಗೂ 2 ಮೀನಿದೆ. ನೋಡಿ ಎಂಥ ಒಂದು ವಿಶ್ವಾಸ. ಕೂರಿಸಿರಿ ಅವರನ್ನು. ತದನಂತರ ಯೇಸು ಏನು ಮಾಡ್ತಾರೆ? ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದರು. ನೋಡಿ, ಈ ಸ್ತುತಿ, ಈ ಸ್ತೋತ್ರ ವಿಶ್ವದಲ್ಲಿ ಶ್ರೇಷ್ಠವಾದ ಪ್ರಾರ್ಥನೆ ಸ್ತೋತ್ರ, ಸ್ತುತಿ. ಲಾಸರನ ಸಮಾಧಿಯ ಮುಂದೆ ಯೇಸು ನಿಂತು ಏನು ಹೇಳಿದರು? ತಂದೆಯೇ, ನೀವು ನನ್ನನ್ನು ಆಲಿಸುತ್ತೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತೋತ್ರದಲ್ಲಿ ಶಕ್ತಿ ಇದೆ. ಬೆಳಿಗ್ಗೆ ಎದ್ದು ನಿಮ್ಮ ಪತಿಗಾಗಿ, ಪತ್ನಿಗಾಗಿ, ಜೀವನಕ್ಕಾಗಿ, ನೋಯಿಸಿದವರಿಗಾಗಿ, ಎಲ್ಲರಿಗಾಗಿ ದೇವರಿಗೆ ಸ್ತೋತ್ರ ಹೇಳಿ. ಸ್ತೋತ್ರದಲ್ಲಿ ದೇವರ ಆತ್ಮರು ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ, ಪವಿತ್ರ ಆತ್ಮರ ಶಕ್ತಿ, ದೇವರ ಶಕ್ತಿ ಕೆಲಸ ಮಾಡ್ತು. ಆ 5 ರೊಟ್ಟಿ 2 ಮೀನುಗಳನ್ನು ಹಿಡಿದಿಟ್ಟು ಯೇಸು ಸ್ತೋತ್ರ ಸಲ್ಲಿಸುವಾಗ ಅದನ್ನು ಎಲ್ಲರಿಗೂ ಬಡಿಸಿದರು. ನಾವು ಹೇಳ್ತೀವಿ ಮಲ್ಟಿಪ್ಲಿಕೇಶನ್ ಆಫ್ ಲೋವ್ಸ್ ಅಂದರೆ ಅಲ್ಲೊಂದು ಶ್ರೇಷ್ಠವಾದ ಅದ್ಭುತವಾಯಿತು. ಅವರೆಲ್ಲರೂ ತಿಂದು ತೃಪ್ತರಾದರು. ದೇವರು ಕೊಟ್ಟಾಗ ಹೇಗೆ ಕೊಡ್ತಾರೆ? ಪೇತ್ರನಿಗೆ ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 1-11, 2 ದೋಣಿ ತುಂಬ ಮೀನುಗಳು ತುಂಬಿ ತುಳುಕುವಷ್ಟು ದೇವರು ಕೊಡ್ತಾರೆ. ಲೂಕನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 38, ತುಂಬಿ ತುಳುಕಿ ಅಳೆದು ನಿಮ್ಮ ಮಡಿಲಿಗೆ ಹಾಕುವರು ದೇವರು. ಅಂಥ ದೇವರು ನಮ್ಮ ದೇವರು, ಕರುಣಿಸುವ ದೇವರು, ಕೊಡುವ ದೇವರು. ಇಲ್ಲಿ ಹಾಗೆ ದೇವರು ಕೊಡ್ತಾ ಇದ್ದಾರೆ. ಅವರು ಏನಾಯಿತು? ತಿಂದು ಇನ್ನೂ ಉಳಿಯಿತು. ತಿಂದುಳಿದ ಆ 5 ರೊಟ್ಟಿಗಳ ತುಂಡುಗಳನ್ನು ಒಟ್ಟುಗೂಡಿಸಲು 12 ಬುಟ್ಟಿಗಳ ತುಂಬ ಆದವು. ಈ ಸೂಚಕ ಕಾರ್ಯ ಕಂಡು ಲೋಕಕ್ಕೆ ಬರಬೇಕಾಗಿದ್ದ ಪ್ರವಾದಿ ನಿಜವಾಗಿಯೂ ಇವರೇ ಎಂದು ಹೇಳತೊಡಗಿದರು. ಆತ್ಮೀಯರೇ, ಯೇಸು ಲೋಕಕ್ಕೆ ಬರಬೇಕಾಗಿದ್ದ ರಕ್ಷಕ. ಯೇಸುವಿಗೆ ಗೊತ್ತು ಮನೆಯಲ್ಲಿ ಏನು ಕೊರತೆ ಇದೆ, ಕುಟುಂಬದಲ್ಲಿ ಏನು ಕೊರತೆ ಇದೆ, ವ್ಯಾಪಾರದಲ್ಲಿ ಏನು ಕೊರತೆ ಇದೆ, ವಿಶ್ವಾಸದಲ್ಲಿ ಏನು ಕೊರತೆ ಇದೆ, ಪ್ರಾರ್ಥನೆಯಲ್ಲಿ ಏನು ಕೊರತೆ ಇದೆ.
ಕೊರತೆಗಳನ್ನು ನೀಗಿಸುವ ದೇವರು ಪ್ರಭು ಯೇಸು. ನಮ್ಮ ಕೊರತೆಗಳನ್ನು ಅವರ ಮುಂದೆ ಇಟ್ಟಾಗ ಅದು ಆಶೀರ್ವಾದವಾಗುತ್ತೆ. ಕೊರತೆಗಳನ್ನು ಇಟ್ಟು ನಾವು ದೇವರನ್ನು ಸ್ತುತಿಸುವಾಗ ದೇವರ ಕರುಣೆ ಇಳಿದು ಬರುತ್ತೆ. ಅದಕ್ಕಾಗಿ ಇವತ್ತು ನಾವು ಯೋಚನೆ ಮಾಡೋಣ, ಈ ಪವಿತ್ರ ಗ್ರಂಥದ ವಾಕ್ಯ ನಮಗೆ ಆಶೀರ್ವಾದ ತರಲಿ, ಈ ಪವಿತ್ರ ಗ್ರಂಥದ ವಾಕ್ಯ ನಮಗೆ ಕರುಣೆ ತರಲಿ, ಬಿಡುಗಡೆ ತರಲಿ. ಈ ಪವಿತ್ರ ಗ್ರಂಥದ ವಾಕ್ಯ ದೇವರ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುವಂತೆ ಮಾಡಲಿ. ಹಾಗೂ ಈ ಸೂಚಕ ಕಾರ್ಯ ನಮ್ಮ ಜೀವನದಲ್ಲೂ ಕೂಡ ಯೇಸು ಅದ್ಭುತಗಳನ್ನು ಕರುಣಿಸಲಿ. ನೋಡಿ, ತದನಂತರ ಅವರಲ್ಲಿ ಒಂದು ಆಲೋಚನೆ ಬರುತ್ತೆ. ಅವರೆಲ್ಲರೂ ಬಂದು ತಮ್ಮನ್ನು ಹಿಡಿದು ಅರಸನನ್ನಾಗಿ ಮಾಡುವ ಯೋಚನೆಯಲ್ಲಿದ್ದಾರೆ ಎಂಬುದನ್ನು ಅರಿತ ಯೇಸು ತಾವೊಬ್ಬರೇ ಬೆಟ್ಟದ ಕಡೆಗೆ ಹೊರಟು ಬಿಟ್ಟರು. ಯೇಸುವಿನ ಸೇವೆಯಲ್ಲಿರುವವರು ನಾವು ಅರಸರಲ್ಲ, ನಾವು ಅಧಿಕಾರಿಗಳಲ್ಲ, ನಾವು ಸೇವಾ ಮನೋಭಾವನೆಯಿಂದ ಕೂಡಿದವರಾಗಬೇಕು. ಯೇಸು ಈ ಲೌಕಿಕ ಅರಸುತನವನ್ನು ಬಯಸಲಿಲ್ಲ, ಈ ಲೌಕಿಕ ಸನ್ಮಾನವನ್ನು ಬಯಸಲಿಲ್ಲ, ಲೌಕಿಕ ಹೆಸರಿಗಾಗಿ ಯಾವುದನ್ನೂ ಅವರು ಮಾಡಿಲ್ಲ, ಯಾವ ಅದ್ಭುತಗಳನ್ನು ಅವರು ತಮಗಾಗಿ ಮಾಡಿಲ್ಲ. ಪ್ರತಿ ಅದ್ಭುತಗಳನ್ನು ದೇವರ ಮಹಿಮೆಗಾಗಿ ಅವರು ಮಾಡಿದರು. ಅಂತಹ ಕೃಪೆ, ಕರುಣೆ, ದಯೆ, ಪ್ರೀತಿ, ಆಶೀರ್ವಾದದ ದೇವರು ಯೇಸುವಾಗಿದ್ದಾರೆ. ದೇವರ ಕರುಣೆಯ ಆಶೀರ್ವಾದ ಇವತ್ತು ನಮಗೆ ಸಿಗಬೇಕಾದ್ರೆ ಈ ಅದ್ಭುತ ಮತ್ತೊಮ್ಮೆ ಓದೋಣ. ಇವತ್ತು ಕುಟುಂಬದಲ್ಲಿ ಕೊರತೆ ಇರಬಹುದು, ಕುಟುಂಬದಲ್ಲಿ ನೋವುಗಳು ಇರಬಹುದು, ದುಃಖಗಳು ಇರಬಹುದು, ಚಿಂತೆಗಳು ಇರಬಹುದು, ಸಾಲ ಸೋಲುಗಳು ಇರಬಹುದು, ನಿರಾಶೆಗಳು ಇರಬಹುದು, ಜಿಗುಪ್ಸೆಗಳು ಇರಬಹುದು. ಭಯಪಡಬೇಡಿ, ಸೋತು ಹೋಗಬೇಡಿ. ದೇವರ ಆತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ದೇವರ ಆತ್ಮ ನಮಗೆ ಧೈರ್ಯ ಭರಿತರನ್ನಾಗಿ ಮಾಡುತ್ತೆ. ದೇವರ ಪ್ರೀತಿಯಲ್ಲಿ, ದೇವರ ಶಾಂತಿ ಸಮಾಧಾನದಲ್ಲಿ ನಮ್ಮನ್ನು ತುಂಬಲ್ಪಡುವಂತೆ ಮಾಡುತ್ತೆ. ದೇವರ ಕರುಣೆಯಲ್ಲಿ ಆಶೀರ್ವದಿಸುವಂತೆ ಮಾಡುತ್ತೆ. ಇದೋ ಈ ಒಂದು ಕರುಣೆಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, ಈ ಒಂದು ಕೃಪೆಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, ಈ ಒಂದು ದೇವರ ಪ್ರೀತಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ವಿಶೇಷವಾಗಿ ಇಂದು ಈ ದಿನ ಈ ಪ್ರವಚನವನ್ನು ದಿವ್ಯವಾಣಿಯ ಮೂಲಕ ಆಲಿಸುವ ಪ್ರತಿಯೊಬ್ಬರ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮಗೆ ಏನು ಬೇಕು ಇವತ್ತು? ಊಟ ಬೇಕು, ವಸತಿ ಬೇಕು, ಬಟ್ಟೆ ಬೇಕು. ಅದಕ್ಕಾಗಿಯೂ ಕಷ್ಟಪಡುವ ಜನರು ಇಂದು ಈ ಲೋಕದಲ್ಲಿ ಇದ್ದಾರೆ. ಕರುಣೆ ಇಲ್ಲದವರು ಇದ್ದಾರೆ, ಕರುಣೆ ಇದ್ದವರು ಇದ್ದಾರೆ. ಆದರೆ ಆ ಕರುಣಾಭರಿತ ಯೇಸು ಕರುಣೆ ಇಲ್ಲದವರಿಗೆ ಕರುಣೆಯನ್ನು ದಯಪಾಲಿಸಲಿ. ಉಳ್ಳವರು ಉಳ್ಳವರು ಇರದವರ ಹತ್ರ ಹಂಚಿಕೊಳ್ಳುವ ಒಳ್ಳೆಯ ಮನಸ್ಸು ದೇವರು ಕೊಡಲಿ. ಸಿರಿವಂತರನ್ನು ದೇವರು ಬದಲಾಯಿಸಲಿ. ಈ ಸಮಾಜ ಹೇಗೆ ಯಾವುದೇ ತಾರತಮ್ಯವಿಲ್ಲದೆ, ಯಾವುದೇ ಜಾತಿ, ಮತ, ಧರ್ಮ, ಭಾಷೆ ಎನ್ನದೆ ಪ್ರೀತಿಯ ತಾಣವಾದ ಸಮೂಹ ಕಟ್ಟೋಣ. ಯೇಸುಗೆ ಯಾವುದೋ ಒಂದು ಬೌಂಡ್ರಿ ಇಲ್ಲ. ಅವರು ಸರ್ವರನ್ನು ಪ್ರೀತಿಸ್ತಾರೆ, ಸರ್ವರನ್ನು ಆಶೀರ್ವದಿಸುತ್ತಾರೆ, ಸರ್ವರ ಪಾಪಗಳನ್ನು ಕ್ಷಮಿಸುತ್ತಾರೆ. ಅವರನ್ನು ಪಶ್ಚಾತ್ತಾಪ ಹೃದಯದಿಂದ, ಪ್ರೀತಿಯ ಹೃದಯದಿಂದ ಕರೆದಾಗ ಅವರು ನಮ್ಮಲ್ಲಿ ಓಡಿ ಬರುತ್ತಾರೆ. ನಂಬಿರುವ ಜೀವಂತ ದೇವರು ಯೇಸು, ನಾ ಕರೆದಾಗ ಓಡೋಡಿ ಬರುವ ನಂದೀಸು. ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ಯೇಸು, ನಾ ಮಲಗಲೆಂದು ಜೋಗುಳ ಹಾಡುವ ಯೇಸು. ಯೇಸುವೆ, ಎಲ್ಲರ ಮೇಲೆ ಕರುಣೆಯಾಗಿರಿ. ಎಷ್ಟೋ ಕುಟುಂಬಗಳು ಕಷ್ಟದಲ್ಲಿವೆ ಸ್ವಾಮಿ, ಎಷ್ಟೋ ಕುಟುಂಬಗಳು ಕಣ್ಣೀರಿನಲ್ಲಿವೆ ಸ್ವಾಮಿ. ಎಷ್ಟೋ ಕುಟುಂಬಗಳ ಸದಸ್ಯರು ಜೀವನ್ಮರಣದ ಮಧ್ಯೆ ಹೋರಾಡ್ತಾ ನಿರಾಶೆಯಲ್ಲಿದ್ದಾರೆ ಸ್ವಾಮಿ. ದವಾಖಾನೆಗೆ, ಮನೆಗೆ ಹೋಗಲಾರದೆ ಸೋತು ಹೋಗಿದ್ದಾರೆ ಸ್ವಾಮಿ. ಕುಟುಂಬದಲ್ಲಿ ಇವತ್ತು ಆಶೀರ್ವಾದ ಬೇಕು, ನಿಮ್ಮ ಸೂಚಕ ಕಾರ್ಯಗಳ ವರದಾನ ಬೇಕು. ನೀವು ಪ್ರತಿಯೊಂದು ಕುಟುಂಬಗಳಿಗೆ ಸಾಂತ್ವನ ನೀಡುವ ದೇವರಾಗಿದ್ದೀರಿ, ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದೀರಿ. 5 ರೊಟ್ಟಿ 2 ಮೀನನ್ನು ಆಶೀರ್ವದಿಸಿದ ಹಾಗೆ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ. ಕುಟುಂಬ ಮೇಲಿರುವ ಎಲ್ಲ ಅಂಧಕಾರ ಶಕ್ತಿ, ಬಂಧನ, ಶಾಪ, ಪಾಪಗಳಿಂದ ಬಿಡುಗಡೆಗೊಳಿಸಿರಿ. ಪ್ರತಿಯೊಂದು ಕುಟುಂಬಗಳು ಯೇಸು ನಾಮದಲ್ಲಿ ಅದ್ಭುತಗಳನ್ನು ಕಾಣಲಿ, ಆಶೀರ್ವಾದಗಳನ್ನು ಕಾಣಲಿ, ಅನುಗ್ರಹವನ್ನು ಕಾಣಲಿ ಹಾಗೂ ಬಿಡುಗಡೆ ಹೊಂದಲಿ. ಎಲ್ಲ ರೋಗ ರುಜಿನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಿ ಪ್ರತಿಯೊಂದು ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಆನಂದ, ಆಯುಷ್ಯದ ಆಶೀರ್ವಾದ ಇಳಿದು ಬರಲೆಂದು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ, ಸುತ, ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.
ಆಮೇನ್.